ಪಂಪಾದಲ್ಲಿ ಟ್ರಾಫಿಕ್ ಜಾಮ್, ಗಂಟೆಗಟ್ಟಲೆ ಕಾದರೂ ಭಕ್ತರಿಗಿಲ್ಲ ಅಯ್ಯಪ್ಪನ ದರ್ಶನ. ತಮಿಳುನಾಡಿನ ಭಕ್ತರೊಬ್ಬರು ಮಂಗಳವಾರ ಸನ್ನಿಧಾನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಶಬರಿಮಲೆಯಲ್ಲಿ ಹೆಚ್ಚಿದ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರ ಸಂಖ್ಯೆ ಹಾಗೂ ಚಿಕ್ಕ ಮಕ್ಕಳ ಸಂಖ್ಯೆ. ಶಬರಿಮಲೆ ದೇಗುಲದಲ್ಲಿ ಯಾತ್ರಿಕರ ನೂಕುನುಗ್ಗಲು. ಸ್ನೇಹಿತರೆ, ಅದರಲ್ಲೂ ಮಹಿಳೆಯರೇ, ಈ ನೂಕುನುಗ್ಗಿನಲ್ಲಿ ವ್ಯಥೆ ಪಡಬೇಡಿ. ಆದಷ್ಟು ಈ ವರ್ಷ ಶಬರಿಮಲೆ ಹೋಗುವುದನ್ನ ತಪ್ಪಿಸಿ, ಇಲ್ಲವಾದರೆ ನಿಮಗೆ ಕಷ್ಟವಾಗಬಹುದು. ಯಾಕೆ ಅಂತ ಕೇಳುತ್ತೀರಾ? ಆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡುತ್ತಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಶಬರಿಮಲೆ ಸೀಸನ್ ಆರಂಭವಾಗಿದ್ದು ದೇಗುಲದಲ್ಲಿ ಯಾತ್ರಿಕ ನೂಕುನುಗ್ಗಲು ಹೆಚ್ಚಾಗುತ್ತಿದೆ. ನಿತ್ಯ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಸುಲಭವಾಗಿ ದೇವರ ದರ್ಶನ ಮಾಡಲು ಸಾಧ್ಯವೇ ಆಗುತ್ತಿಲ್ಲ. ಗಂಟೆಗಟ್ಟಲೆ ಕಾದರೂ ಅಯ್ಯಪ್ಪನ ದರ್ಶನವಿಲ್ಲದೆ ಇರುವುದು ಕಂಡುಬರುತ್ತಿದೆ. ಶಬರಿಮಲೆ ಸನ್ನಿಧಾನಕ್ಕೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ನಿತ್ಯ ಹೆಚ್ಚಾಗುತ್ತಿದ್ದು ಭಕ್ತರನ್ನು ನಿಯಂತ್ರಿಸುವುದು ನಿಜಕ್ಕೂ ಕಷ್ಟ. ಇತ್ತ ಗಂಟೆಗಟ್ಟಲೆ ಕಾದರೂ ಅಯ್ಯಪ್ಪನ ದರ್ಶನ ಸುಲಭವಾಗದ ಹಿನ್ನೆಲೆಯಲ್ಲಿ ಭಕ್ತರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಾತ್ರವಲ್ಲದೆ ಸರತಿ ಸಾಲಿನಲ್ಲಿ ಗಂಟೆಗಳ ಕಾಲ ಕಾಯುವ ವೇಳೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಭಕ್ತರು ಇಲ್ಲಿ ಒತ್ತಾಯಿಸುತ್ತಿದ್ದಾರೆ ಹಾಗೂ ಪರದಾಡುತ್ತಿದ್ದಾರೆ. ಈ ನಡುವೆ ಶಬರಿಮಲೆಯ ಅಯ್ಯಪ್ಪ ದೇಗುಲ ಸನ್ನಿಧಾನದಲ್ಲಿ ಜನಸಂದಣಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಹೊರತು ಆದರೆ ಯಾವುದೂ ಕೆಲಸ ಇಲ್ಲಿ ಆಗುತ್ತಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ವೃದ್ಧರು ಕೂಡ ಪರದಾಡುತ್ತಿದ್ದಾರೆ. ಬರೀ ಸೋಮವಾರ 88,000ಕ್ಕೂ ಹೆಚ್ಚು ಭಕ್ತರು ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಪ್ರತಿ ಗಂಟೆಗೆ 4,000ಕ್ಕೂ ಹೆಚ್ಚು ಜನರಿಗೆ ಪವಿತ್ರ 18 ಮೆಟ್ಟಿಲುಗಳನ್ನು ಏರಲು ಅವಕಾಶ ನೀಡಲಾಗುತ್ತಿದೆ. ಇದರಿಂದಾಗಿ ನೂಕುನುಗ್ಗಲು ಹೆಚ್ಚಾಗಿ ದರ್ಶನವನ್ನು ಪೂರ್ಣಗೊಳಿಸಿದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮಂಗಳವಾರ 1.2 ಲಕ್ಷ ಜನರು ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಇಷ್ಟೆಲ್ಲ ಭಕ್ತರಿಗೆ ಬೆಟ್ಟ ಹತ್ತಲು ಅವಕಾಶ ನೀಡುವುದು ಅಸುರಕ್ಷಿತವಾಗಿರುವ ಕಾರಣ ಪೊಲೀಸರು ಪಂಪಾದಲ್ಲಿ ಜನಸಂದಣಿಯನ್ನ ನಿಯಂತ್ರಿಸುತ್ತಿದ್ದಾರೆ. ಅಲ್ಲದೆ ತಮಿಳುನಾಡಿನ ಭಕ್ತರೊಬ್ಬರು ಮಂಗಳವಾರ ಸನ್ನಿಧಾನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪಂಪಾಕ್ಕೆ ತೆರಳಲು ಅನುಮತಿ ನೀಡದಿರುವ ಅಧಿಕಾರಿಗಳ ನಿರ್ಧಾರವನ್ನ ವಿರೋಧಿಸಿ ಹಲವು ಶಬರಿಮಲೆ ಯಾತ್ರಿಗಳು ಮಂಗಳವಾರ ರಸ್ತೆ ತಡೆಯನ್ನು ಕೂಡ ನಡೆಸಿದ್ದರು. ಶರಣ ಪಥದಲ್ಲಿ ಅಂದರೆ ಪಂಪಾ ನದಿಯಿಂದ ಸನ್ನಿಧಾನಕ್ಕೆ ಹೋಗುವ ಮಾರ್ಗ ಹೆಚ್ಚಿನ ವಾಹನ ದಟ್ಟಣೆ ಇಲ್ಲದಿದ್ದರೂ ಪಂಪಾಕ್ಕೆ ಹೋಗುವ ಇತರ ಎಲ್ಲಾ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ತೀವ್ರವಾಗಿದೆ. ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅಗತ್ಯ ವ್ಯವಸ್ಥೆ ಕಲ್ಪಿಸುವಂತೆ ಈಗ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ದೇಗುಲಕ್ಕೆ ಆಗಮಿಸುವ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಅಗತ್ಯ ಅನುಕೂಲ ಮತ್ತು ವಾಹನಗಳಿಗೆ ಸಾಕಷ್ಟು ಪಾರ್ಕಿಂಗ್ ಸೌಲಭ್ಯವನ್ನು ಒದಗಿಸುವಂತೆ ಕೇರಳ ಹೈಕೋರ್ಟ್ ಮಂಗಳವಾರ ಅಧಿಕಾರಿಗಳಿಗೆ ಸೂಚಿಸಿದೆ. ನ್ಯಾಯಾಲಯವು ಇಂದು ಮತ್ತೆ ಈ ಪ್ರಕರಣವನ್ನ ಪರಿಗಣಿಸಲಿದೆ. ನ್ಯಾಯಮೂರ್ತಿ ಅನಿಲ್ ನರೇಂದ್ರನ್ ಮತ್ತು ಜೆ ಗಿರೀಶ್ ಅವರ ಪೀಠ ಬೆಟ್ಟದ ದೇಗುಲಕ್ಕೆ ದಟ್ಟಣೆಯನ್ನು ನಿಯಂತ್ರಿಸಕ್ಕೆ ತರಲು ರಾಜ್ಯ ಪೊಲೀಸರಿಗೆ ಖಡಕ್ ಸೂಚನೆ ನೀಡಿದೆ. ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಲು ಅವಕಾಶ ನೀಡದಂತೆ ಮತ್ತು ಪ್ರತಿದಿನ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ನ್ಯಾಯಾಲಯ ಪೊಲೀಸರಿಗೆ ಹೇಳಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ NSS ಸ್ವಯಂ ಸೇವಕರ ಮೂಲಕ ಅಥವಾ RSS ಸ್ವಯಂ ಸೇವಕರ ಮೂಲಕ ಸಂಬಂಧಪಟ್ಟ ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ಸಹಾಯದಿಂದ ಯಾತ್ರಾರ್ಥಿಗಳಿಗೆ ಅಂತಹ ಸ್ಥಳಗಳಲ್ಲಿ ಕುಡಿಯುವ ನೀರು ಮತ್ತು ಬಿಸ್ಕಿಟ್ ಅನ್ನು ಒದಗಿಸಬಹುದೇ ಎಂಬುದನ್ನ ತಿರುವಾಂಕೂರು ದೇವಸ್ವಂ ಮಂಡಳಿ ಅಂದ್ರೆ TTB ಪರಿಗಣಿಸುತ್ತಿದೆ ಎಂದು ನ್ಯಾಯಾಲಯ ಹೇಳಿದೆ. ನೂಕುನುಗ್ಗಲು ಹಿನ್ನೆಲೆಯಲ್ಲಿ ದಿನಕ್ಕೆ 75,000 ಭಕ್ತರ ಸಂಖ್ಯೆಯನ್ನು ನಿರ್ಬಂಧಿಸುವಂತೆ ಕೇರಳ ಪೊಲೀಸರು TTBಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ತೀರ್ಥೋದ್ಭವ ಪ್ರಸ್ತುತ ಹಂತದಲ್ಲಿ ಭಕ್ತರ ಸಂಖ್ಯೆಯು ವರ್ಚುವಲ್ ಕ್ಯೂ ವ್ಯವಸ್ಥೆಯ ಮೂಲಕ ದಿನಕ್ಕೆ 90,000 ಮತ್ತು ಸ್ಪಾಟ್ ಬುಕಿಂಗ್ ಮೂಲಕ 30,000 ಬುಕಿಂಗ್ಗಳಿಗೆ ಏರಿಕೆಯಾಗಿದೆ. ಇದು TTB ಮತ್ತು ಪೊಲೀಸರ ನಡುವೆ ಮನಸ್ತಾಪಕ್ಕೆ ಗುರಿಯಾಗಿದೆ. ನಿತ್ಯ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರ ಸಂಖ್ಯೆಯು ಹೆಚ್ಚುತ್ತಿದ್ದು ಅವರನ್ನು ಪತಿನೆಟ್ಟಂ ಪಾಡಿ ಅಂದರೆ 18 ಪವಿತ್ರ ಮೆಟ್ಟಿಲುಗಳು ಹತ್ತುವಂತೆ ಮಾಡುವುದು ಕಠಿಣ ಎಂದು ದೇಗುಲದಲ್ಲಿ ನಿಯೋಜಿಸಲಾದಂತಹ ಪೊಲೀಸರು ಪದೇ ಪದೇ ಹೇಳುತ್ತಿದ್ದಾರೆ. ನವೆಂಬರ್ನಲ್ಲಿ ಆರಂಭವಾದ ವಾರ್ಷಿಕ 41 ದಿನಗಳ ಮಂಡಳ ಮಕರ ವಿಳುಕ್ಕು ಯಾತ್ರೆಯು ಭಾರೀ ಜನದಟ್ಟಣೆಗೆ ಸಾಕ್ಷಿಯಾಗುತ್ತಿದೆ.
ಸನ್ನಿಧಾನದಲ್ಲಿ ಜನಸಂದಣಿಯನ್ನು ನಿಯಂತ್ರಿಸಲು ಡೈನಾಮಿಕ್ ಕ್ಯೂ ನಿಯಂತ್ರಣ ವ್ಯವಸ್ಥೆಯನ್ನು ಈ ಋತುವಿನಲ್ಲಿ ಜಾರಿಗೆ ತರಲಾಗಿದೆ. ದೇಗುಲದಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಜನದಟ್ಟಣೆ ಕಂಡು ಬಂದಿದ್ದು 14 ಗಂಟೆಗಳ ಕಾಲ ಯಾತ್ರಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡುಬರುತ್ತಿದೆ. ಸರತಿ ಸಾಲಿನಲ್ಲಿ ಸೌಲಭ್ಯಗಳ ಕೊರತೆ ಬಗ್ಗೆ ಹಲವು ಭಕ್ತರು ದೂರಿದ್ದಾರೆ. ಒಂದಲ್ಲ ಎರಡಲ್ಲ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಕೂಡ ಇರಬೇಕು ಎಂದು ಬೇಡಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವುದು ಸಮಸ್ಯೆಯಾಗುತ್ತಿದೆ. ಹೀಗಾಗಿ ಯಾತ್ರಾರ್ಥಿಗಳ ಸಂಖ್ಯೆಯನ್ನು ನಿರ್ಬಂಧಿಸಲು ಸ್ಪಾಟ್ ಬುಕಿಂಗ್ ಅನ್ನ ನಿಲ್ಲಿಸಬೇಕೆಂದು ಪ್ರತಿ ವರ್ಷ ಭೇಟಿ ಕೊಡುವಂತಹ ಭಕ್ತರು ಹಾಗೂ ಪೊಲೀಸರು ಕೂಡ ದೇವಸ್ಥಾನ ಮಂಡಳಿಯಲ್ಲಿ ಬೇಡಿಕೊಂಡಿದ್ದಾರೆ. ಭಕ್ತಾದಿಗಳ ನೂಕುನುಗ್ಗಲು ನಿಯಂತ್ರಿಸಲು ಪೊಲೀಸರು ಮತ್ತು ಟಿಡಿಬಿ ಜಗಳವಾಡುತ್ತಿವೆ. ತಿರುಪತಿ ಮಾದರಿ ಸರತಿ ಸಾಲು ಸಮಸ್ಯೆಗೆ ಕಾರಣವಾಗುತ್ತಿದೆ ಎಂದು ನಿರ್ವಾಹಕರು ದೂರುತ್ತಿದ್ದಾರೆ. ಅಯ್ಯಪ್ಪನ ಸನ್ನದಿಯನ್ನು ತಲುಪುವ ಮೂಲಕ ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಬಯಸುವ ಪ್ರತಿಯೊಬ್ಬ ಭಕ್ತನ ಹೊಟ್ಟೆ ಮತ್ತು ಮನಸ್ಸನ್ನು ತುಂಬುವ ಮಹಾನ್ ಕೊಡುಗೆ ಶಬರಿಮಲೆಯಲ್ಲಿ ಅನ್ನ ನೈವೇದ್ಯವಾಗುತ್ತಿದೆ. ಅಂದರೆ ಅನ್ನ ಪ್ರಸಾದವನ್ನ ಇಲ್ಲಿ ಈಗ ಕೊಡಲಾಗುತ್ತಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿಯ ಶಬರಿಮಲೆ ಸನ್ನಿಧಾನದಲ್ಲಿರುವ ಅನ್ನದಾತ ಮಂಟಪದಲ್ಲಿ ನಿತ್ಯ ಸಾವಿರಾರು ಭಕ್ತರು ಈಗ ಊಟ ಮಾಡುತ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆಯ ಮೊದಲು ಪುಲಾವ್, ಸಲಾಡ್ ಮತ್ತು ಉಪ್ಪಿನಕಾಯಿ ನೀಡಲಾಗುತ್ತಿದೆ. ಮಧ್ಯಾಹ್ನ 3:30 ಈ ಸೇವೆ ಇರುತ್ತದೆ. ಸಂಜೆ 6:30ರಿಂದ ರಾತ್ರಿ 12 ಗಂಟೆಯವರೆಗೆ ಗಂಜಿ, ಕಡಲೆಕರಿ ಮತ್ತು ಸಿಹಿಯೊಂದಿಗೆ ರಾತ್ರಿಯ ಊಟ ಇರುತ್ತದೆ. ರಾಜ್ಯ ಸರ್ಕಾರ ಮತ್ತು ದೇವಸ್ವಂ ಮಂಡಳಿ ನೇತೃತ್ವದಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ. ಸಿಬ್ಬಂದಿ ಮತ್ತು ಸ್ವಯಂ ಸೇವಕರು ಸೇರಿದಂತೆ 240ಕ್ಕೂ ಹೆಚ್ಚು ಜನರ ಯಶಸ್ವಿ ಪ್ರಯತ್ನವು ಅಯ್ಯಪ್ಪನ ಸನ್ನಿಧಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನವನ್ನು ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಸರತಿ ಸಾಲಿನಲ್ಲಿ ನಿಂತ ಕೊನೆಯ ಭಕ್ತನಿಗೆ ಹೊಟ್ಟೆ ತುಂಬಿದ ನಂತರವೇ ಅನ್ನದಾನವನ್ನ ಇಲ್ಲಿ ನಿಲ್ಲಿಸಲಾಗುತ್ತದೆ. ಈ ಅನ್ನದಾನ ಮಂಟಪವು ಮಲ್ಲಿಕಾಪುರಂ ಬಳಿ ಇದೆ. ಸಭಾಂಗಣದಲ್ಲಿ ಸುಮಾರು 2,000 ಜನರು ಒಂದೇ ಸಮಯದಲ್ಲಿ ಊಟ ಮಾಡಬಹುದು. ಜನಸಂದಣಿ ನಿಯಂತ್ರಣ ಮತ್ತು ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಂಡು ಈ ವ್ಯವಸ್ಥೆಯನ್ನ ಆಹಾರದೊಂದಿಗೆ ನೀಡಲಾಗುತ್ತಿದೆ. ಆದರೆ ಇಲ್ಲಿಯೂ ಕೂಡ ಈಗ ಭಾರಿ ನೂಕುನುಗ್ಗಲು ನಡೆಯುತ್ತಿದೆ. ದೇವಸ್ಥಾನ ಮಂಡಳಿ ಎಲ್ಲವನ್ನು ಕಾಪಾಡಲು ನಿಜಕ್ಕೂ ಹರಸಾಹಸ ಮಾಡುತ್ತಿದೆ. ಇನ್ನು ಮಕರ ವಿಳಕ್ಕು ಹಬ್ಬದ ಆಚರಣೆ ದಿನವೇ ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆಯುವ ಭಕ್ತರು ಅಯ್ಯಪ್ಪನ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾರೆ. ಮಕರ ವಿಳಕ್ಕು ಆಚರಣೆಯ ದಿನ ದೇವಾಲಯದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ 3 ಬಾರಿ ಜ್ಯೋತಿಯೊಂದು ಗೋಚರಿಸುತ್ತದೆ. ಈ ದೀಪದ ಬೆಳಕನ್ನು ಮಕರ ಜ್ಯೋತಿ ಎಂದೇ ಕರೆಯಲಾಗುತ್ತದೆ. ಜನವರಿ 14ರ ಸಂಜೆ ಸೂರ್ಯಾಸ್ತದ ಸಮಯದ ಹೊತ್ತಿಗೆ ಶಬರಿಮಲೆ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದ ಮೇಲೆ 3 ಬಾರಿ ಈ ಜ್ಯೋತಿ ನೋಡಲು ಇಲ್ಲಿ ಲಕ್ಷಾಂತರ ಜನರು ಸೇರುತ್ತಾರೆ. ಈ ದೀಪವು ಸ್ವರ್ಗೀಯ ಮೂಲವನ್ನು ಹೊಂದಿದೆ ಎಂಬ ನಂಬಿಕೆ ಇದೆ. ಶಬರಿಮಲೆಯ ತಳದಲ್ಲಿರುವ ಪಂಬಾ ದೇವಾಲಯದಲ್ಲಿ ಮುಖ್ಯ ಅರ್ಚಕರು ಇದನ್ನ ತೋರಿಸುತ್ತಾರೆ. ಮಂಗಳಕರವಾದ ಆಕಾಶ ಜ್ವಾಲೆ, ಬೆಳಕು ಅಥವಾ ಮಕರ ಜ್ಯೋತಿಯು ಸೂರ್ಯಾಸ್ತದ ನಂತರ ಕಾಣಿಸುತ್ತದೆ. ಜನವರಿ 14ರ ಸಂಜೆ 5 ಗಂಟೆ ನಂತರದಲ್ಲಿ ಅಯ್ಯಪ್ಪ ದೇವರ ಮೂರ್ತಿಯನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಿದ ನಂತರ ಮಕರ ವಿಳಕ್ಕು ಕಾರ್ಯಕ್ರಮ ನಡೆಯುತ್ತಿದೆ. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ ಆದಷ್ಟು ಎಲ್ಲ ಅಪ್ಡೇಟ್ಗಳನ್ನ ಪಡೆದ ಮೇಲೆಯೇ ದೇವಸ್ಥಾನಗಳಿಗೆ ಹೋಗುವುದು ಒಳ್ಳೆಯದು. ಇಲ್ಲವಾದರೆ ಸುಖ ಸುಮ್ಮನೆ ಕಷ್ಟಪಡಬೇಕಾಗುತ್ತದೆ. ಹಾಗೂ ಅಲ್ಲಿನ ದೇವಸ್ಥಾನ ಮಂಡಳಿಗೂ ಜನಸಂಖ್ಯೆಯನ್ನು ಭಕ್ತರನ್ನು ನಿಯಂತ್ರಿಸಲು ಕಷ್ಟವಾಗಬಹುದು. ಯಾವುದಕ್ಕೂ ಯೋಚನೆ ಮಾಡಿ ನಿಮ್ಮ ಪ್ರಯಾಣವನ್ನ ಬೆಳೆಸಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ಅಪ್ಡೇಟ್ ಸಹಾಯವಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಅಯ್ಯಪ್ಪ ಸ್ವಾಮಿ ಎಂದು ಬರೆಯಿರಿ. ಇಂತಹದೇ ಇನ್ನಷ್ಟು ಅಪ್ಡೇಟ್ಗಳನ್ನ ಶಬರಿಮಲೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.